ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಸಹ ಉಂಟು, ಸ್ವಲ್ಪ ಕ್ಲೌಡ್ ಉಂಟು, ಸ್ವಲ್ಪ ಮೈಂಡ್ ಅಂದ್ರೆ ಮಂಜು ತರ ಉಂಟು. ನಮ್ಮ ಮನೆಯ ಜೂಲಿ ಒಳ್ಳೆ ರೀತಿಯಲ್ಲಿ ಮಲಗಿದೆ. ಜೂಲಿ ಆಯ್ ಮಲಗಿದೆ. ನಾನು ಚಾಯ್ ಕುಡಿಲಿಲ್ಲ, ಸ್ವಲ್ಪ ಲೇಟ್ ಆಗಿದೆ ಹೇಳುವಾಗ. ಸ್ವಲ್ಪ ಅಲ್ಲ, ತುಂಬಾ ಜಾಸ್ತಿ ಆಗಿದೆ. ಸ್ವಲ್ಪ ಕೈ ನೋವು ಗೈಸ್. ಇಲ್ಲಿ ಮೊದಲು ನಾವೊಂದು ಚಾಯ್ ಇಡುವ. ಅಮ್ಮ ಸೀದಾ ಪೆರ್ಲಕ್ಕೆ ಹೋಗಿದ್ದಾರೆ. ಯಾಕೆ ಹೋದದ್ದು? ರೇಷನ್ ತರಲಿಕ್ಕೆ ಪೆರ್ಲಕ್ಕೆ ಹೋದರು. ನಾವು ಮೊದಲು ಚಾಯ್ ಕುಡಿಯುವ. ಚಾಯ್ಗೆ ಅಂತ ಮೊದಲು ನೋಡ್ಬೇಕು. ದೋಸೆ ಆಗಿರ್ಬೋದು, ದೋಸೆ ಇದಿರ್ಲಿ, ಇಲ್ಲಿ ಇರಲಿ. ಸ್ವಲ್ಪ ಚಾಯ್ ಮಾಡಬೇಕು. ನಮ್ಮ ಮನೆ ಚಾಯ್ ಮಾಡುವುದು ಹೇಗೆ? ಸಿಂಪಲ್. ಮೊದಲು ಗ್ಯಾಸ್ ಅನ್ನು ಆನ್ ಮಾಡಬೇಕು ಫ್ರೆಂಡ್ಸ್. ಚಾಯಲ್ಲಿ ಇಟ್ಟು ಕುಡಿದು ಮತ್ತೆ ಬರುವ. ಯಾವತ್ತು ಚಾಯದ ಬಗ್ಗೆ ಮಾತಾಡೋದು ಬೇಡ ಫ್ರೆಂಡ್ಸ್. ಈಗ ಗಂಟೆ ಎಷ್ಟು ಗಂಟೆ ಐತಿ? ಯಾವಾಗ ಗಂಟೆ ಹೇಳುದು ಬೇಡ, ಆದ್ರೆ ಹೇಳ್ತೇನೆ. 12:25. ನಮ್ಮ ಮನೆಯ ಜೂಲಿಯಲ್ಲಿ ಮಲಗಿದೆ. ಒಳ್ಳೆ ರೀತಿಯಲ್ಲಿ ಬಿಸಿಲು ಸಹ ಒಳ್ಳೆ ರೀತಿಯಲ್ಲಿ ಕ್ಲೌಡ್ ತರ ಉಂಟು. ಸಂಜೆ ಹೊತ್ತೊಂದು ಮಳೆ ಬರ್ಬೋದು, ಯಾವಾಗ ಗ್ಯಾರಂಟಿ ಉಂಟು ಅಂತ ಗೊತ್ತಿಲ್ಲ. ಸ್ವಲ್ಪ ಊಟ ಮಾಡಬೇಕು ಫ್ರೆಂಡ್ಸ್. ಹಾಗೆ ನಿಮಗೊಂದು ಹೇಳ್ತೇನೆ, ನಮ್ಮ ತುಳುನಾಡು ಏರಿಯಾದಲ್ಲಿ, ಈ ಕಾಸರಗೋಡು ಏರಿಯಾದಲ್ಲಿ, ಮಂಗಳೂರು ಏರಿಯಾದಲ್ಲಿ, ಉಡುಪಿ ಏರಿಯಾದಲ್ಲಿ, ಕುಂದಾಪುರ ಏರಿಯಾದಲ್ಲಿ ಬೀಡಿ, ಕೈಗಾಸುವಾದ ಬೀಡಿ ಅದು ಯಾವ ರೀತಿಯಲ್ಲಿ ಕಟ್ಟುತ್ತಾರೆ ಅಂತ ನೋಡುವ. ಇಲ್ಲಿ 3, 4, 5, 7 ಬ್ರಾಂಚ್ ಎಲ್ಲ ಉಂಟು. ಈ ಬಿಡಿಯ ಬ್ರಾಂಚ್ ನಮ್ಮ ಏರಿಯಾದಲ್ಲಿ ಬಿಡಿಯ ಬ್ರಾಂಚ್ ಜಾಸ್ತಿ ಉಂಟು. ಅದನ್ನ ಅಮ್ಮ ಕಟ್ಟುತ್ತಿದ್ದಾರೆ. ಯಾವ ರೀತಿಯಲ್ಲಿ ಬೀಡಿ ಕಟ್ಟುತ್ತಾರೆ ಅಂತ ನೋಡುವ. ಅಮ್ಮ ಹಾಯ್ ಫ್ರೆಂಡ್ಸ್, ಇದು ಈ ಬೀಡಿಯ ಎಲೆ ಉಂಟಲ್ಲ, ಅದರ ಅಚ್ಚು ಇದು. ಇದರ ರೀತಿ ಕಟ್ ಮಾಡಬೇಕು. ಮತ್ತೆ ಅದೇ ರೀತಿಯಲ್ಲಿ ಕಟ್ ಮಾಡಿದ ಒಂದು ಎಲೆ ಇದು ಭಯಂಕರ ಸ್ಮೆಲ್. ಇದರಲ್ಲಿ ಹಾಕಿದ್ರೆ ಒಳ್ಳೆ ಸ್ಮೆಲ್ ಉಂಟು. ಇದನ್ನು ಈಗ ಅಮ್ಮನಿಗೆ ಕೊಡ್ತೇನೆ, ಆಗ ಯಾವ ರೀತಿಯಲ್ಲಿ ಕಟ್ಟುತ್ತಾರೆ ಅಂತ ನೋಡುವ. ಇದು ಇದರ ಒಂದು ರಾಸವಸ್ತು. ಇದನ್ನು ತುಳುವಿನಲ್ಲಿ ಪುಗರೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ನೀವು ಹೇಳಿ, ನನಗೆ ಗೊತ್ತಿಲ್ಲ. ಇದೊಂದು ಸಿಕ್ಕಿದೊಂದು ಔಟ್ಪುಟ್, ಒಂದು ಬೀಡಿ. ಇದೊಂದು ಎಲಿಲಿಗೆಲ್ಲ ಬಾರದು. ಇದು ಹೋಗುದು ಎಲಿಲಿಕ್ಕೆ ಅಂತ ಆಗ್ಬೋದು, ಆದ್ರೆ ಇದು ಒಂದು ಎಲ್ಲ ಇದು ಹಾಯ್ ಫ್ರೆಂಡ್ಸ್, ಇದನ್ನು ಕೊಡ್ತೇನೆ ಅಮ್ಮನಿಗೆ. ಯಾವ ರೀತಿ ಕಟ್ಟುತ್ತಾರೆ ಅಂತ ನೋಡಿ. ಅದಕ್ಕೆ ಆ ರಾಸವಸ್ತುವನ್ನು ಹಾಕಿ ಹಾಗೆ ಚೂರುಂಟಿ, ಮತ್ತೆ ಅದಕ್ಕೆ ಒಂದು ಟೂಲ್ ಉಂಟು. ಇದನ್ನು ಮಡಿಚಲಿಕ್ಕೆ, ಅದರ ತುದಿಯನ್ನು ಮಡಿಚಲಿಕ್ಕೆ ಒಂದು ಟೂಲು. ಇದು ಅಮ್ಮ ಮಾಡಿದ ಒಂದು ಗಡ್ಡಿ. ಈ ರೀತಿಯಲ್ಲ, ಒಂದು ಕಬ್ಬಿಣದ ಟೂಲ್ ಇರ್ತದೆ ಕೆಲವರ ಕೈಯಲ್ಲಿ. ಮತ್ತೆ ಇದು ಅದರ ನೂಲು ಫ್ರೆಂಡ್ಸ್, ಈ ಬೀಡಿಯ ನೂಲು ಫ್ರೆಂಡ್ಸ್. ಇದು ಕೆಲವು ಬೀಡಿ ಇರ್ತದೆ, ಯಾವೆಲ್ಲ ಟೆಲಿಫೋನ್ ಬೀಡಿ, ಮತ್ತೆ ಯಾವ ಬೀಡಿ ಅಮ್ಮ? ಗಣೇಶ್ ಬೀಡಿ ಇರ್ತದಲ್ಲ, ಗಣೇಶ್ ಬೀಡಿ, ಟೆಲಿಫೋನ್, ಮತ್ತೆ ಬುಕ್ಕ ಬೀಡಿ, ಟೆಲಿಫೋನ್. ಅದು ಈ ಗಣೇಶ್ ಬಿಡಿ, ಭಾರತ್ ಬಿಡಿ ಅಂತ ಅನ್ಬೇಕು. ಕೆಲವು ರೀತಿಯಲ್ಲಿ, ಕೆಲವು ಬಿಡಿಯ ಕಂಪನಿಯಲ್ಲಿ ಹಳದಿ ನೂಲು ಇರ್ತದೆ, ಕೆಲವು ಬಿಡಿಯ ಅದು ಈ ಕಂಪನಿಯನ್ನು ಗುರುತು ಮಾಡಲಿಕ್ಕೆ ಆಗಿರ್ಬೋದು, ಕಲರ್ ಚೇಂಜ್ ಮಾಡೋದು. ಇದು ಬ್ಲ್ಯಾಕ್ ಬಿಡಿ. ಇದು ಯಾವುದು? ಟೆಲಿಫೋನ್ ಅಲ್ಲ, ಬ್ಲ್ಯಾಕ್. ಟೆಲಿಫೋನ್ ಬಿಡಿ ಆದ್ರೆ ಬ್ಲ್ಯಾಕ್ ಇರ್ತದೆ, ಸ್ವಲ್ಪ ಬ್ಲ್ಯಾಕ್, ಸ್ವಲ್ಪ ನೇರಳೆ ಕಲರಿನ ಒಂದು ಫುಲ್ ಬ್ಲ್ಯಾಕ್ ಅಲ್ಲ ಆ ನೂಲು. ಅದನ್ನು ಈ ರೀತಿಯಲ್ಲಿ ಕಟ್ಟಿ ಕೊನೆಗೆ ಈ ರೀತಿಯಲ್ಲಿ ಒಂದು ಔಟ್ಪುಟ್ ಸಿಗ್ತದೆ ಬೀಡಿ. ಇದು ನಾನು ನಿಮಗೆ ತೋರಿಸಿದ್ದು. ಈ ತುಳುನಾಡು ಏರಿಯಾದಲ್ಲಿ ಜಾಸ್ತಿ ಈ ಬೀಡಿ ಕಟ್ಟುವುದು. ಈಗ ಕಡಿಮೆ ಆಗಿದೆ. ಅವತ್ತ ಮೇಲೆ ಸ್ಟ್ರೈಕ್ ಎಲ್ಲ ಇತ್ತು. ಈಗ ಬೀಡಿ ಕಟ್ಟುವುದು, ಕೈ ಕಸುವುದು ಕೆಲವು ಏರಿಯಾದಲ್ಲಿ ಕಡಿಮೆ ಆಗಿದೆ. ಈ ಏರಿಯಾದಲ್ಲಿ ಸ್ವಲ್ಪ ಉಂಟು, ಒಂದು 5, 6, 7 ಬ್ರಾಂಚ್ ಉಂಟಂತ ಕಾಣ್ತದೆ. ಕೆಲವು ರೀತಿಯಲ್ಲಿ ಒಂದು ಪಕ್ಷಿ ಬಂತು, ನಿಮಗೆ ತೋರಿಸ್ತೇನೆ ಝೂಮ್ ಮಾಡಿ. ಹಾಯ್ ಫ್ರೆಂಡ್ಸ್, ನನಗೆ ಗೊತ್ತಿರುವ ಹಾಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದೆ. ಇದು ಬೀಡಿ ಕಟ್ಟುವುದು. ಇದೊಂದು ತುಳುನಾಡು, ಕಾಸರಗೋಡು, ಕುಂದಾಪುರ, ಉಡುಪಿ ಏರಿಯಾದಲ್ಲೆಲ್ಲ ಒಂದು ಬೀಡಿ ಕೈ ಕಸುಬಾದ ಒಂದು ಕೆಲಸವಾಗಿದೆ. ಇದು ತುಂಬಾ ಈಸಿ ಅಂತ ಹೇಳ್ತಾರೆ. ವಾರಕ್ಕೊಮ್ಮೆ ಸಂಬಳ ಎಲ್ಲ ಸಿಗ್ತದೆ. ಹಾಗೆ ಅಲ್ಲ, ಇದು ಸ್ವಲ್ಪ ಕಷ್ಟ ಉಂಟು. ಆದ್ರೆ ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಇದರ ವಿಡಿಯೋ ತುಂಬಾ ಉಂಟು, ಆದ್ರೆ ನನ್ನ ಲೆಕ್ಕದಲ್ಲಿ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ನನ್ನ ಅಮ್ಮ ಕಟ್ಟುದು ಬೀಡಿ. ಅದರಲ್ಲಿ ಕೆಲವು ರೀತಿಯ ಕಂಪನಿಗಳುಂಟು. ಟೆಲಿಫೋನ್ ಕಂಪನಿ, ಭಾರತಿ ಕಂಪನಿ. ಕೆಲವು ಕಂಪನಿಗೆ ಒಂದೊಂದು ರೀತಿಯ ನೂಲಿನ ಕಲರ್ ಇರುತ್ತದೆ. ಆದರೆ ಟೆಲಿಫೋನ್ಗೆ ಬ್ಲ್ಯಾಕ್ ಕಲರ್. ಎಷ್ಟು ಕರೆಕ್ಟ್ ಅಂತ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ನನಗೆ ಗೊತ್ತಿರುವ ಹಾಗೆ ಈಗ ನಾನು ತಿಳಿಸಿಕೊಟ್ಟಿದ್ದೇನೆ ಯಾವ ರೀತಿಯಲ್ಲಿ ಬೀಡಿ ಕಟ್ಟುವುದು. ಅದೇ ರೀತಿಯಲ್ಲಿ ಇದಕ್ಕೆ ಯಾವ ರೀತಿಯಲ್ಲಿ ಎಲ್ಲ ಟೂಲ್ ಬೇಕಂತ ಹೇಳ್ತೇನೆ ನಾನು.
ಒಂದು ರೀಲ್ ಬೇಕು. ರೀಲ್ ಯಾಕೆ? ನೂಲು ಮಾಡಲಿಕ್ಕೆ. ಮತ್ತೊಂದು ಕತ್ತೇರಿ ಬೇಕು, ಇಷ್ಟು ದೊಡ್ಡ ಕತ್ತೇರಿ. ಅದು ಕೆಲವು ರೀತಿಯ ಇದು ಬೀಡಿ ಕಟ್ಟುವ ಒಂದು ಕತ್ತೇರಿ ಆಗಿದೆ. ಮತ್ತೊಂದು ಒಂದು ಬ್ಲೇಡ್ ಬೇಕು. ಸಾಧಾರಣ ನಾವು ಗಡ್ಡ ಎಲ್ಲ ತೆಗೆಯುವ ಒಂದು ಬೀಡಿ ಬೇಕು. ಯಾಕಂದ್ರೆ ಈ ಎಲೆಯಲ್ಲಿ ನರಂಬು ಅಂತ ಇರ್ತದೆ, ಒಂದು ಇದಿರ್ತದೆ, ಅದನ್ನು ತೆಗಿಲಿಕ್ಕೆ. ಮತ್ತೆ ಇದು ಒಂದು ಬೀಡಿ ಕಟ್ಟುವ ಒಂದು ಎಲೆ, ಇದು ದೊಡ್ಡ ಇರ್ತದೆ ಎಲೆ. ಮತ್ತೊಂದು ಈ ಬೀಡಿ ಕಟ್ಟುವ ಎಲೆಯನ್ನು ಕಟ್ಟು ಮಾಡ್ಲಿಕ್ಕೆ ಒಂದು ಅಚ್ಚು ಬೇಕು, ಇದನ್ನು ಅಚ್ಚ ಅಂತ ಹೇಳ್ತಾರೆ. ಇದು ಲಾಸ್ಟ್, ಇದು ಅದರ ಒಂದು ರಾಸಾಯನಿಕ ವಸ್ತು. ಇದು ಮೈನ್ ಆಗಿರುವುದು ಈ ಬೀಡಿ. ಇದು ಪ್ರೋತ್ಸಾಹ ಮಾಡುವುದಲ್ಲ, ಆದರೆ ಇದು ತುಳುನಾಡು ಏರಿಯಾದಲ್ಲಿ, ಕಾಸರಗೋಡು ಕೆಲವು ಏರಿಯಾದಲ್ಲಿ ಒಂದು ಕೈ ಕಸುಬು. ಅದಕ್ಕೆ ನಾವು ನಿಮಗೆ ತಿಳಿಸಿಕೊಡುದು. ನಮ್ಮ ಅಮ್ಮ ಕಟ್ಟುತ್ತಾರಲ್ಲ, ಅದಕ್ಕೆ ನಿಮಗೆ ತಿಳಿಸಿಕೊಟ್ಟದ್ದು ನಾನು. ಇದು ಲಾಸ್ಟ್ಗೆ ಔಟ್ಪುಟ್. ಇದಕ್ಕೆ ಔಟ್ಪುಟ್ ಆಗ ತೋರಿಸಿ ನಾನು. ಇದೊಂದು ಔಟ್ಪುಟ್, ಬೀಡಿ ಔಟ್ಪುಟ್. ಇದೊಂದು ಟೆಲಿಫೋನ್ ಬೀಡಿ ಅಂತ ಕಾಣ್ತದೆ. ಮತ್ತೆ ಇದನ್ನೆಲ್ಲ ಲೆಕ್ಕ ಮಾಡ್ಲಿಕ್ಕೆ ವಾರದಲ್ಲಿ ಸಂಬಳ ಎಲ್ಲ ಸಿಗ್ತದಲ್ಲ, ಅದಕ್ಕೆ ಒಂದು ಬುಕ್ಕು, ಇದೊಂದು ನೋಟ್ಬುಕ್ ತರ ಒಂದು ಚಿಕ್ಕದಾದ ಬುಕ್ಕು. ಲಾಸ್ಟಿಗೆ ಏನು ಮಾಡ್ತಾರೆ, ಇದೊಂದು ಕಟ್ಟ ಅಂತ ಕಟ್ಟುತ್ತಾರೆ. ಮತ್ತೆ ಹೇಳ್ತೇನೆ, ಇದು ಅದರ ಬೀಡಿಯ ಕಟ್ಟ ಗೈಸ್. ಇದು ಇದರಲ್ಲಿ ಟೆಲಿಫೋನ್ ಆದ್ರೆ 24 ಬೀಡಿ ಅಂತ ಕಾಣ್ತದೆ, ಕೆಲವು ಇದರಲ್ಲಿ 25 ಇರ್ತದೆ. ಇದನ್ನು ಯಾವ ರೀತಿಯಲ್ಲಿ ಕಟ್ಟುತ್ತಾರೆ ಅಂತ ಹೇಳ್ತಾರೆ. ಇದು 1 2 3 4 ಕಟ್ಟಾದ್ರೆ 100 ಬೀಡಿ ಅಂತ ಅರ್ಥ ಅಂತ ಕಾಣ್ತದೆ. ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ನಾನು ಹೇಳಿದ್ದು. ಇದರಲ್ಲಿ 24 ಬೀಡಿ ಉಂಟು ಅಂತ ಕಾಣ್ತದೆ. ಮತ್ತೆ ಇದು 4 ಕಟ್ಟಾದ್ರೆ ಟೋಟಲ್ 100 ಬೀಡಿ. 1000 ಬೀಡಿಗೆ ಅಂದಾಜು ಎಷ್ಟು ರೂಪಾಯಿ ನನಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ಉಂಟು. ಇದು ನನ್ನ ಅಮ್ಮ ಕಟ್ಟು ಮಾಡಿದ ಎಲೆ. ಇದು ಈ ಬೀಡಿ ಕಟ್ಟಲು ಉಪಯೋಗಿಸುವ ಒಂದು ವಸ್ತಾಗಿದೆ. ಇದೊಂದು ಎಲೆ. ಇದು ಬೆಂಕಿ ಹಾಕಿದ್ರೆ ಭಯಂಕರ ಸ್ಮೆಲ್ ಬರ್ತದೆ, ಬೀಡಿ ಮಾಡುವುದಲ್ಲ. ನಾನು ಇದರ ಬಗ್ಗೆ ಇವತ್ತೊಂದು ಲಾಗ್ ಮಾಡಿದಷ್ಟೇ, ನಿಮಗೆಲ್ಲರಿಗೆ ತಿಳಿದಿರಲಿ ಅಂತ ನಾನು ಹೇಗೆ ಹೇಳ್ತೀನಿ ಇದರ ಬಗ್ಗೆ. ನಮ್ಮ ಊರಿನಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೇನೆ, ಒಳ್ಳೆ ರೀಚ್ ಆಗಿದೆ. ಯಾವ ವಿಡಿಯೋ ಅಂದ್ರೆ ಒಂದು ಕಲ್ಲಿನ ಕೊರೆ ವಿಡಿಯೋ ಮಾಡಿದ್ದೇನೆ. ಮತ್ತೆ ಈ ಬೀಡಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದು, ಇದು ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ ಗೊತ್ತಿಲ್ಲ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೆಲ್ಲರಿಗೆ ಬಾಯ್ ಬಾಯ್ ಗ್ಯಾಸ್.